ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡೋಣ. ಹಾಯ್. ಹಾಯ್. ಹೆಸರು ನಿಂದು? ದ್ವಿತಿ. ದ್ವಿತಿ. ದ್ವಿತಿ ಅಂದರೆ ಏನು? ದ್ವಿತೀಯ ಅಂತ ಹೇಳ್ತಾರಲ್ಲ, ಹಾಗೆ ದ್ವಿತಿ. ಯಾ ಇರಲಿಲ್ಲ ಅಷ್ಟೇ ಅಲ್ವಾ? ಸರಿ, ಯಾರಿಟ್ರೆ ಹೆಸರನ್ನು? ಅಪ್ಪ. ಅಪ್ಪವ? ಅಪ್ಪನ ಹೆಸರೇನು? ಶಿವಾಜಿ. ಶಿವಾಜಿ. ಅಮ್ಮನ ಹೆಸರು? ಪುಷ್ಪ. ಪುಷ್ಪ. ಶಿವಾಜಿ, ಪುಷ್ಪ, ದ್ವಿತಿ. ಸರಿ, ಎಲ್ಲಿಂದ ಬಂದ್ಯಾ? ಅಂಬಲ್ಪಾಡಿ. ಅಂಬಲ್ಪಾಡಿ. ಅಂಬಲ್ಪಾಡಿ ಟೆಂಪಲ್ಗೆಲ್ಲ ಹೋಗ್ತೀರಾ? ಹಾಂ. ನಿಂಗೆ ಇಷ್ಟವ ದೇವರು? ಯಾರು ನಿಂದು ಫೇವ್ರೆಟ್ ದೇವರು? ಎಲ್ಲ ದೇವರು ಸಹ ಇಷ್ಟ. ಅವರಿಷ್ಟ ಇವರಿಷ್ಟ ಅಂತ ಏನಿಲ್ಲ. ಸರಿ, ಯಾರಿಷ್ಟ? ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಇಬ್ಬರು ಸಹ ಇಷ್ಟ. ಮನೇಲಿ ಎಷ್ಟು ಜನ ಇದ್ದೀರಾ? 5 ಜನ ಇದ್ದೀರಾ. ಯಾರೆಲ್ಲ? ನಾನು, ಅಪ್ಪ, ಅಮ್ಮ, ಅಣ್ಣ, ಮಾಮಿ. ಅಣ್ಣ ಏನು ಮಾಡ್ತಾನೆ? 10th ಸ್ಟ್ಯಾಂಡರ್ಡ್. ಮಾಮಿ? ಮನೆ ಹೌಸ್ ಏನು ಮಾಡ್ತಾರೆ? ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲಿಗೆ? ಬಾಳಿಕ ಫಿಶ್ ನೆಟ್ ಕಂಪನಿ. ಮತ್ತೆ ಅಪ್ಪ? ಮಿಷನ್ ಆಪರೇಟರ್. ಅಲ್ಲಿ ಎಲ್ಲಿ ಹೋಗ್ತಾರೆ ಅವರು? ಉಡುಪಿಯಾ? ಅಮ್ಮನಿಗೆ ಹತ್ತಿರ ಅಲ್ಲ? ಹಾಂ. ಸರಿ, ನಿಂದು ಯಾವುದು ಸ್ಕೂಲು? ಆದಿ ಉಡುಪಿ ಇಂಗ್ಲೀಷ್ ಮೀಡಿಯಮ್. ಇಂಗ್ಲೀಷ್ ಮೀಡಿಯಮ್ಮ. ಹೇಗೆ ಹೋಗ್ತೀಯ ಸ್ಕೂಲಿಗೆ? ಆಟೋದಲ್ಲಿಯಾ? ಎಷ್ಟು ಜನ ಇದ್ದಾರೆ ಆಟೋದಲ್ಲಿ? 15 ಮೆಂಬರ್ಸ್ ಒಂದು ಆಟೋದಲ್ಲಿ ಹೋಗ್ತೀರಾ? ಅದು ಹೇಗೆ? ಕುತ್ಕೊಳಿಸ್ತೇವೆ. ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಹೋಗೋದಾ? ಸ್ಕೂಲಿಗೆ ಹೋಗೋ ತನಕ ಸಾಕಾಗಿರ್ತದಲ್ವಾ? ನೀನು ಯಾರನ್ನಾದರೂ ಕೂರಿಸ್ಕೊಂಡಿರ್ತೀಯ? ಹೇಗೆ ಕೂರಿಸ್ಕೊಳ್ತೇನೆ. ಅಂದರೆ ನಿಮ್ಮ ಮನೆ ಹತ್ರದಿಂದವೇ ಎಲ್ಲರೂ ಅಷ್ಟು ಜನ ಇರ್ತಾರಾ? ಅಲ್ಲ ಬೇರೆ ಬೇರೆಯಾ? ಸೊ ನಿಂದು ಫೇವ್ರೆಟ್ ಫುಡ್ ಯಾವುದು? ಪಲಾವ್ ಹೇಗೆ ಮಾಡ್ತಾರಂತ ಗೊತ್ತುಂಟಾ? ಗೊತ್ತಿಲ್ಲ, ತಿನ್ನಕ್ಕೆ ಮಾತ್ರ ಗೊತ್ತುಂಟು. ಅಮ್ಮ ಚೆನ್ನಾಗಿ ಮಾಡ್ತಾರ ಪಲಾವೆಲ್ಲ? ಹಾಂ. ಅಮ್ಮ ಮಾಡೋ ಡಿಶ್ ನಿನಗೆ ಯಾವ್ದು ತುಂಬ ಇಷ್ಟ? ಎಲ್ಲ ಸಹ ಪರ್ಟಿಕ್ಯುಲರ್ ಇದೆ ಅಂತ ಏನಿಲ್ಲ. ಅಮ್ಮ ಯಾವುದ್ರಲ್ಲಿ ಸ್ಪೆಷಲಿಸ್ಟ್ ತುಂಬ? ಸಿಂಗಿಂಗ್. ಅಮ್ಮ ಸಿಂಗಿಂಗ್ ಬೇರೆ ಮಾಡ್ತಾರಾ? ಎಲ್ಲಿಗಾದ್ರೂ ಹೋಗಿದ್ರಾ? ಮತ್ತೆ ಮನೆಯಲ್ಲಿ ಮಾತ್ರ ಸಿಂಗಿಂಗ? ನನಗೆ ಕಲಿಸ್ತಾರೆ. ನಿಂಗೆ ಈಗ ಅವರೇ ಟೀಚರಾ? ನೀನು ಸಹ ಸಿಂಗಿಂಗಲ್ಲಿ ಇದೆಯಾ? ಕ್ಲಾಸಿಗೆ ಹೋಗಲ್ಲ, ಅಮ್ಮ ಕಲಿಸ್ತಾರೆ. ಅಮ್ಮವೇ ಟೀಚರ್. ಸರಿ, ಮತ್ತೆ ಈಗ ಸ್ಕೂಲಿಗೆ ಹೋಗ್ತೀರಲ್ಲ, ಸ್ಕೂಲ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್? 9 to 4:15. ಫಸ್ಟಿಗೆ ಎಂತ ಪ್ರೇಯರ್ ಇರ್ತದೆ? ಅಸೆಂಬ್ಲಿ ಎಲ್ಲ ಇರ್ತದೆ ನಿಮಗೆ? ಹಾಂ. ಏನು ಮಾಡ್ತಾರೆ ಅಸೆಂಬ್ಲಿಯಲ್ಲಿ? ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ. ಅಸೆಂಬ್ಲಿ ಎಷ್ಟು ಗಂಟೆ ತನಕ ಇರ್ತದೆ? ಅಲ್ಲ, ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದೆಯಲ್ಲ, ಎಷ್ಟು ಟೈಮ್? ಅಂದರೆ 9ಗೆ ಸ್ಟಾರ್ಟ್ ಆಗಿ 9:30ಗೆ ನಿಮಗೆ ಕ್ಲಾಸ್ ಸ್ಟಾರ್ಟಾ? ಹಾಂ. 9 to 9:30 ಇದೆ ಅಸೆಂಬ್ಲಿ ಇರ್ತದಾ? ನಮಗೆ ಕೆಲವೊಮ್ಮೆ ಇರ್ತದೆ. ಅಂದರೆ ಕೆಲವೊಮ್ಮೆ ಎಲ್ಲ ದಿವಸ ನಿಮಗೆ ಅಸೆಂಬ್ಲಿ ಇಲ್ಲ, ಕೆಲವು ದಿವಸ ಮಾತ್ರ ಅಸೆಂಬ್ಲಿ. ಕನ್ನಡ ಮೀಡಿಯಂ ಅವರಿಗೆ ಇರ್ತದಾ? ನಿಮ್ಮದು ಯೂನಿಫಾರ್ಮ್ ಹೇಗೆ? ಡಾರ್ಕ್ ಬ್ಲೂ ಸ್ಕರ್ಟ್, ಬ್ಲೂ ರೆಡ್ ಯೆಲ್ಲೋ ಚೆಸ್ಟ್ ಶರ್ಟ್. ಎಲ್ಲ ದಿವಸ ಒಂದೇ ಯೂನಿಫಾರ್ಮು? ವೆಡ್ನೆಸ್ಡೇ ಯೆಲ್ಲೋ ಕಲರ್ ಟೀ ಶರ್ಟ್, ಬ್ಲ್ಯಾಕ್ ಕಲರ್ ಪ್ಯಾಂಟ್. ಏನು ಸ್ಪೆಷಲ್ ವೆಡ್ನೆಸ್ಡೇದು? ಯೋಗ ಎಲ್ಲ ಮಾಡಿಸ್ತಾರೆ. ಯೋಗ ಹೊರಗಡೆಯಿಂದ ಬರ್ತಾರಾ ಟೀಚರಾ? ಮತ್ತು ಸ್ಕೂಲಲ್ಲೇ? ಹಾಂ. ಎಷ್ಟೊತ್ತು ಇರ್ತದೆ ಯೋಗ ಕ್ಲಾಸ್? 1 ಪೀರಿಯಡ್. ಒಂದು ಪೀರಿಯಡ್. ಅಂದರೆ ಲಾಸ್ಟ್ ಅವರ್ ಇಟ್ಟಿರ್ತಾರಾ ಯೂಶ್ವಲಿ? ಹಾಂ. ನಿಮಗೆ ಫಸ್ಟ್ ಅವರ್ ಯಾವ್ದು ಇರ್ತದೆ? ಫಸ್ಟ್ ಅವರ್ ಈಗ ಕ್ಲಾಸಿಗೆ ಹೋಗ್ತೀರಲ್ಲ, ಫಸ್ಟ್ ಅವರ್ ಯಾವುದು ಕ್ಲಾಸ್ ಇರ್ತದೆ? ಕನ್ನಡ. ಡೈಲಿ ಒಂದೇ ಟೈಮ್ ಟೇಬಲ್ ಅಲ್ಲ, ರೊಟೇಷನ್ ವೈಸಾ? ಕೆಲವೊಮ್ಮೆ ಕನ್ನಡ ಇರ್ತದೆ. ವೆಡ್ನೆಸ್ಡೇ ಫಸ್ಟ್ ಪೀರಿಯಡ್ ಕನ್ನಡ, ಆಫ್ಟರ್ನೂನು ಕಂಪ್ಯೂಟರ್. ಕಂಪ್ಯೂಟ್ರಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ? ಕಂಪ್ಯೂಟರ್ ಪೇಂಟ್ ಎಲ್ಲ ಹೇಳಿಕೊಟ್ಟಿದ್ದಾರಾ? ಹಾಂ. ನಿಮಗೆ ಯಾವುದು ಕಂಪ್ಯೂಟ್ರಲ್ಲಿ ಇಷ್ಟ ಆಗೋದು? ಲೈಕ್ ಟೈಪಿಂಗ್ ಇಷ್ಟವಾ, ಡ್ರಾಯಿಂಗ್ ಇಷ್ಟವಾ? ಟೈಪಿಂಗ್ ಇಷ್ಟವಾ? ಟೈಪಿಂಗಲ್ಲಿ ಸ್ಪೀಡ್ ಇದೆಯಾ? ಎಷ್ಟು ಕ್ಲಾಸ್? ಒಂದೇ ಕ್ಲಾಸ್ ಸಿಗೋದಾ ಕಂಪ್ಯೂಟರ್ 2 ಮಂಡೇ ಮತ್ತು ವೆಡ್ನೆಸ್ಡೇ. ಟೀಚರ್ ಇದ್ದಾರಾ? ಹಾಂ. ನಿಮಗೆ ಹೇಗೆ ಅದಕ್ಕೆ ಬುಕ್ ಮೇಂಟೈನ್ ಮಾಡಲಿಕ್ಕೆ ಉಂಟಾ ಅಥವಾ ಹೀಗೆ ಫ್ರೀ ಇದ್ದಾಗ ಹೋಗ್ಬೋದು ಆ ಥರವ? ಬುಕ್ ಮೇಂಟೈನ್ ಮಾಡಲಿಕ್ಕೆ ಉಂಟಾ? ಲೈಬ್ರರಿ ಎಲ್ಲ ಉಂಟಾ? ಲೈಬ್ರರಿ ಇಲ್ಲ. ಮತ್ತು ಈಗ ನಿಮಗೆ ಬುಕ್ಸ್ ಎಲ್ಲ ಬೇಕಿದ್ರೆ ನೀವೇ ಪರ್ಚೇಸ್ ಮಾಡಬೇಕಾ? ಟೀಚರ್ಸ್ ಜೊತೆ ಕೇಳಬೇಕು. ಟೀಚರ್ ಕೊಡ್ತಾರಾ? ಮನೇಲಿ ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ ಓದಲಿಕ್ಕೆಲ್ಲ? ಅಮ್ಮ ಮತ್ತು ಅಪ್ಪ. ಹೋಮ್ವರ್ಕ್ ತುಂಬ ಕೊಡ್ತಾರಾ ಸ್ಕೂಲಲ್ಲಿ? ಇಲ್ವಾ? ಸ್ಕೂಲಲ್ಲಿ ಫ್ರೀ ಅವರೇ ಇರೋದಿಲ್ವಾ? ಫ್ರೀ ಇರ್ತಾರೆ. ಎಂತ ಮಾಡ್ತೀರಾ ಫ್ರೀ ಅವರಲ್ಲಿ? ಮಾತಾಡೋದು. ಮಾತಾಡೋದಾ ಸುಮ್ಮನೆ?
ಯಾರು ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಲಾಕ್ಷಣ್ಯ, ತೃಪ್ತಿ, ಬೃಂದ, ತೇಜಸ್ವಿನಿ. ಅಷ್ಟು ಜನ ಇದ್ದಾರೆ. ಏನೆಲ್ಲ ತಂಟೆ ಮಾಡಿದ್ದೀರಾ ಎಷ್ಟು ಜನ ಸೇರಿಕೊಂಡು? ತಂಟೆ ಮಾಡಿಲ್ಲ. ತಂಟೆ ಮಾಡಲಿಲ್ವಾ? ಹಾಂ, ಖಾಲಿ ಮಾತಾಡೋದು ಮಾತ್ರ. ಮತ್ತು ಯಾರು ನಿಮ್ಮದು ಫೇವ್ರೆಟ್ ಟೀಚರ್? ಎಲ್ಲ ಟೀಚರ್ಸ್. ಎಲ್ಲ ಟೀಚರ್ಸ ಫೇವ್ರೇಟು. ಇಲ್ಲಿ ತನಕ ಟೀಚರಿಗೆ ಏನಾದರೂ ಗಿಫ್ಟ್ ಕೊಟ್ಟದೇನಾದರೂ ಉಂಟಾ? ಹಾಂ, ಟೀಚರ್ಸ್ ಡೇಗೆ. ಎಂತ ಗಿಫ್ಟ್ ಮಾಡಿದ್ಯಾ? ಪೆನ್. ಆ ಥರ. ಪೆನ್ ಕೊಟ್ಟಿದ್ಯಾ? ಸರಿ, ಬರ್ತ್ಡೇ? ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರ್ತದೆ? ಗಮ್ಮತ್ತು. ಎಲ್ಲಿ ಗಮ್ಮತ್ತು ಮಾಡೋದು? ಸ್ಕೂಲಲ್ಲಿಯಾ ಮನೆಯಲ್ಲಿಯಾ? ಮನೆಯಲ್ಲಿ. ಎಂತೆಲ್ಲ ಮಾಡ್ತಾರೆ ಮನೆಯಲ್ಲಿ? ಕೇಕ್ ಕಟ್ಟಿಂಗ್, ಬಲೂನ್ಸ್ ಎಲ್ಲ ತಂದು ಕಟ್ತಾರೆ. ಮತ್ತು ಊಟ ಇರ್ತದಾ? ಹ್ಞೂ. ಫ್ರೆಂಡ್ಸ್ ಎಲ್ಲ ಬರ್ತಾರಾ? ಹಾಂ. ಫ್ರೆಂಡ್ಸನ್ನೆಲ್ಲ ಕರಿತೀಯಾ? ಬರ್ತಾರಾ? ನೈಟ್ ಪಾರ್ಟಿ ಇರ್ತದಾ ಅಲ್ಲ ಡೇಯಲ್ಲಿ? ಹೇಗೆ ಬರ್ತಡೇ ನಿಮ್ಮದು ಸೆಲೆಬ್ರೇಷನ್? ನೈಟ್ ಕೆಲವೊಮ್ಮೆ ಇಡೀ. ಹೌದು, ಬರ್ತಡೇ ಯಾವಾಗ? ಆಗಸ್ಟ್ 8. ಆಗಸ್ಟ್ 8ಗ? ಎಂತ ಗಿಫ್ಟ್ ಮಾಡಿದ್ರು ಅಮ್ಮ ಅಪ್ಪ ಎಲ್ಲ? ಚಿನ್ನ ತೆಗೆಸಿ ಕೊಡ್ತಾರೆ. ಓ, ಚಿನ್ನ ತೆಗೆಸಿ ಕೊಟ್ಟಿದ್ರಾ? ಮೂಗು ಬೊಟ್ಟು ಕೊಡಿಸಿದ್ರೆ ಈ ಸಲ? ಮೂಗು ಚುಚ್ಚುವಾಗ ನೋವಾಗಲಿಲ್ವವ? ಇಲ್ವಾ, ನೋವಾಗಲಿಲ್ವಾ? ಅದು ಸುಮ್ಮನೆ. ಹಾಂ, ಯೋಗಿಲ್ಲ. ಎಲ್ಲಿ ನೀನು ಮೂಗು ಚುಚ್ಚಿಸಿದ್ದು? ಉಡುಪಿ. ಹಾಗೆಯಾ? ನನಗೆ ಮೂಗು ಚುಚ್ಚುವಾಗ ನೋವಾಗಿತ್ತು, ನಾನು ಹತ್ತಿದ್ದೆ ಸೀರಿಯಸ್ ಆಗಿ. ಸರಿ, ನಿಂದು ಈಗ ಮೋಸ್ಟ್ ಫನ್ನಿ ಮೂಮೆಂಟ್ಸ್ ಏನಾದರೂ ಉಂಟಾ ಸ್ಕೂಲಲ್ಲಿ ಮಾಡಿದ್ದು? ಅಲ್ಲ ಮನೆಯಲ್ಲಿ ಕಸಿನ್ಸ್ ಜೊತೆ ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದಾಗ ತಮಾಷೆಯಾದ ಮೂಮೆಂಟ್ಸ್ ಯಾವುದಾದ್ರೂ? ಏನಿಲ್ವಾ? ಮತ್ತು ನೀವೆಲ್ಲ ಎಂತ ಸೀರಿಯಸ್ ಪರ್ಸನ್ಸಾ? ಏನು ಮಾತಾಡೋದಿಲ್ಲ? ಮಾತಾಡಿದರೆ ಓಕೆ, ಇಷ್ಟು ಮಾತಾಡೋದು, ಅಲ್ಲಿಗೆ ಮಾತು ಮುಗೀತು, ಅದೇ ಥರವಾ? ಕಾಮಿಡಿ ಕೆಲವೊಮ್ಮೆ. ಅದೇ ಏನು ಕಾಮಿಡಿ ಮಾಡಿದ್ದು ಅಂತ ಕೇಳಿದ್ನ. ಆ್ಯಕ್ಷನ್ಸ್, ಕಾಮಿಡಿ ಆ್ಯಕ್ಷನ್ಸ. ಯಾರು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಯಾರು? ನೀನಾ? ನೀನು ಎಕ್ಸ್ಪರ್ಟ್ ಇಲ್ವಾ? ನೀನು ಖಾಲಿ ಸಿಂಗಿಂಗ್ ಅದು ಮಾತ್ರವಾ? ಸರಿ, ಮನೇಲಿ ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ಕಸ ಗುಡಿಸ್ತೇನೆ, ಪಾತ್ರೆ ತೊಳಿತೇನೆ, ಮತ್ತು ಒರೆಸ್ತಿ, ಕಸ. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾಳೆ ಮನೇಲಿ. ಮತ್ತು ಓದಲಿಕ್ಕೆಲ್ಲ ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ತೀಯಾ? ಸ್ಕೂಲಲ್ಲಿ ಬಂದು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಓದುದೆ, ಮತ್ತು ಸ್ವಲ್ಪ ಹೊತ್ತು ಓದೋದೆಲ್ಲ ಫಿನಿಶ್ ಆದಮೇಲೆ ಆಟ ಆಡೋಕೆ. ಆಟ ಆಡ? ಯಾರು ಬರ್ತಾರೆ ಆಟ ಆಡೋಕ್ಕೆ ನಿಮಗೆ? ನಮ್ಮ ಬದಿ ಮನೆಯವರಿದ್ದಾರೆ. ಹಾಂ, ಅವ್ರ ಜೊತೆ ಆಟ ಆಡ್ತೀಯಾ? ಎಷ್ಟೊತ್ತು ಆಟ ಆಡ್ತೀಯಾ? ಒಂದು 4ರಿಂದ 5? ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿ ಪುನಃ ಓದೋದು? ಮತ್ತೆ ದೇವರಿಗೆ ಕೈ ಮುಗಿ ದೀಪ ಹಾಕಿ ಮತ್ತೆ ಮೊಬೈಲ್ ನೋಡೋದು. ಮೊಬೈಲಲ್ಲಿ ಎಂತ ನೋಡ್ತೀಯಾ? ಹಾಗೆ ಸಹ 5 minute ಗ್ರಾಫ್ಟ್ ಅಷ್ಟೇ, ಬೇರೆ ಏನು ನೋಡೋದಿಲ್ಲ? ಕನ್ನಡ ಸ್ಟೋರೀಸ್. ಟಿ ವಿ ನೋಡೋದಿಲ್ವಾ? ಯಾಕೆ ಟಿ ವಿ ಇಲ್ವಾ ಮನೇಲಿ? ಅಪ್ಪ ನ್ಯೂಸ್ ನೋಡ್ತಾರೆ. ಓ, ಖಾಲಿ ನ್ಯೂಸೇ ಆಗಿರ್ತದೆ. ಸೀರಿಯಲ್ಸ್ ಎಲ್ಲ ಏನು ನೋಡೋದಿಲ್ಲ ಮನೇಲಿ? ಅಮ್ಮ ಕೆಲವೊಮ್ಮೆ. ಅಮ್ಮ ಯಾವ ಸೀರಿಯಲ್ ನೋಡ್ತಾರೆ? ಅಮ್ಮನ ಜೊತೆ ನೀನು ಸೀರಿಯಲ್ ನೋಡೋದಿಲ್ವಾ? ಮೊಬೈಲ್ ನೋಡ್ತೀನಿ. ಓ, ನೀನು ಮೊಬೈಲಲ್ಲೇ ಬ್ಯುಸಿ ಇರ್ತೀಯ. ಅವರಾದ್ರೂ ಪರವಾಗಿಲ್ಲ, ಟಿ ವಿ ನೋಡ್ತಾರೆ, ನ್ಯೂಸ್ ನೋಡ್ಕೊಂಡಿರ್ತಾರೆ. ನೀನು ಮಾತ್ರ ಮೊಬೈಲಲ್ಲೇ ಇರ್ತಿ, ಎಂತಾದರೂ ನೋಡ್ಕೊಂಡು. ಅಲ್ವಾ, ಬೈಯೋದಿಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ರೆ ಮನೇಲಿ? ಬೈತಾರೆ. ಬೈದ್ರೂ ಸಹ ನೀನು ಮೊಬೈಲ್ ಯೂಸ್ ಮಾಡ್ಕೊಂಡಿರೋದು? ಸ್ವಲ್ಪ ಹೊತ್ತಿರ್ತೇನೆ. ಸ್ಕೂಲಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ನಿನ್ನ ಬಗ್ಗೆ? ಕಂಪ್ಲೇಂಟ್ ಮಾಡಲಿಲ್ಲ ಪೇರೆಂಟ್ಸ್? ಸ್ಕೂಲಿಂದ ಸಹ ನಿನ್ನ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ? ಆಗ್ಬೋದು, ಒಳ್ಳೆ ಹುಡುಗಿ. ಮತ್ತು ಈಗ ನಿಂದು ಮನೆಯಲ್ಲಿ ಯಾರಾದರೂ ತುಂಬ ಕೋಪದಲ್ಲಿದ್ದಾಗ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯ? ಲೈಕ್ ಈಗ ನಿನ್ನ ಅಪ್ಪನಿಗೆ ನಿನ್ನ ಮೇಲೆ ಕೋಪ ಬಂದಿದೆ ಅಂತ ಅನ್ಕೋ, ಸೊ ಹೇಗೆ ಕನ್ವಿನ್ಸ್ ಮಾಡ್ತೀಯ ಅವರನ್ನು? ಕಾಮಿಡಿ ಮಾಡ್ತೀನಿ. ಎಂಥ ಕಾಮಿಡಿ ಮಾಡ್ತೀವಿ ನೋಡೋ, ನಾವು ಚೆನ್ನಾಗಿ ಆಡ್ತೇವೆ ಒಮ್ಮೆ. ಎಂಥ ಕಾಮಿಡಿ ಮಾಡ್ತೀವಿ? ಮತ್ತು ಮುದ್ದು ಮಾಡ್ತೀವಿ. ಹಾಂ, ಆಗ ಅಪ್ಪ ಸಮಾಧಾನ ಆಗ್ತಾರಾ? ಈಗ ನಿಮಗೆ ಕೋಪ ಬಂದಾಗ ಅಪ್ಪ ಹೇಗೆ ನಿನ್ನನ್ನು ಸಮಾಧಾನ ಮಾಡ್ತಾರೆ? ಮುದ್ದು ಮಾಡ್ತಾರೆ ಅವ್ರು ಸಹ. ಮತ್ತು ಚಾಕ್ಲೇಟ್ ತಂದು ಕೊಡೋದು ಅದೆಲ್ಲ ಏನಿಲ್ವಾ? ಚಾಕ್ಲೇಟ್ ತಂದು ಕೊಡ್ತಾರಾ? ಯಾವುದು ನಿಮ್ಮದು ಫೇವ್ರೆಟ್ ಚಾಕ್ಲೇಟ್? ಡೈರಿ ಮಿಲ್ಕ್. ಡೈರಿ ಮಿಲ್ಕಾ? ಅದು ತಂದ ಕೂಡಲೇ ನೀನು ಕರೆಕ್ಟ್ ಆಗ್ತೀಯ, ಅಪ್ಪನ ಮೇಲಿದ್ದ ಕೋಪ ಎಲ್ಲ ಹೋಗ್ತದೆ. ಅಪ್ಪ ಇಲ್ಲಿ ತನಕ ನಿಮಗೆ ತುಂಬ ಬೇಜಾರಾದಾಗ ಬಾಯ್ದದ್ದು ಯಾವುದಾದ್ರೂ ಉಂಟಾ? ಅಂಥ ಬೈಗಳು ಯಾವುದು ಕೊಡಲೇ ಅಲ್ವಾ? ಮತ್ತು ಅಮ್ಮ ಸಹ ಏನು ಬೈಲಿಲ್ಲ ಆ ಥರ ಎಲ್ಲ ಏನು? ಆಗ್ಬೋದು. ನಮಗೆ ಬೈತಾರೆ ಮನೆಯಲ್ಲಿ, ನನ್ನ ಅಪ್ಪ ಸಹ ಒಮ್ಮೊಮ್ಮೆ ಬೈತಾನೆ ಇರ್ತಾರೆ, ಅಮ್ಮ ಸಹ ಬೈತಾರೆ. ಆದರೆ ಸಮಾಧಾನ ಮಾಡೋರು ಯಾರೂ ಇಲ್ಲ, ನಾವೇ ಸಮಾಧಾನ ಆಗಬೇಕು. ನಿಂಗೆ ಅದ್ರ ಪರವಾಗಿಲ್ಲ, ಅಟ್ಲೀಸ್ಟ್ ಚಾಕ್ಲೇಟ್ ಎಲ್ಲಾದರೂ ತಂದು ಕೊಡ್ತಾರಲ್ಲ, ನಮಗೆ ಚಾಕ್ಲೇಟ್ ಎಲ್ಲ ತಂದೆ ಕೊಡೋದಿಲ್ಲ, ಬೈತಾರೆ ಹೋಗ್ತಾರೆ ಅಷ್ಟೇ. ಸರಿ, ಈಗ ನಿಂಗೆ ಅಡುಗೆ ಮನೆಗೆ ಒಂದು ದಿವಸ ಬಿಟ್ಟಿ ಅಂತ ಅನ್ಕೋ, ನೀನು ಅಡುಗೆ ಮನೆಯಲ್ಲಿ ನೀನೇ ಅಡುಗೆ ಮಾಡಬೇಕು. ಸೊ ಏನು ಅಡುಗೆ ಮಾಡ್ತೀಯಾ?
ಎಂತ ಅಡುಗೆ ಮಾಡೋದಿಲ್ಲ ಆ ದಿವಸ ಮನೇಲಿ ಉಪವಾಸವೇ ಅಂತಲ್ಲ. ದೋಸೆ ಮಾಡ್ತೀಯಾ, ಪುಲಾವ್ ಮಾಡ್ತೀಯಾ, ಎಂತ ಮಾಡ್ತೀಯಾ? ಚಪಾತಿ. ಓ ಚಪಾತಿ ಮಾಡ್ತೀವಿ. ಚಪಾತಿ ಮಾಡಿ ಬರ್ತದಾ? ಹೇಗೆ ಮಾಡು ಚಪಾತಿ? ಹಿಟ್ಟಿಗೆ ಸ್ವಲ್ಪ ನೀರು. ಯಾವ ಹಿಟ್ಟು ಅಂತೇಳಿ ಗೊತ್ತುಂಟು ನನಗೆ ಸಹ. ಯಾವ ಹಿಟ್ಟು ಅಂತ ಬೇಕಲ್ಲ? ಗೋಧಿ ಹಿಟ್ಟ ಅಲ್ಲ ಮೈದಾ ಹಿಟ್ಟ? ಯಾವ ಹಿಟ್ಟು? ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡ್ತೀನಿ ನೀನು? ಓದೇವ, ಅದನ್ನು ಯಾರು ತಿಂತಾರೆ? ನೀನು ತಿನ್ಬೇಕು. ಅದೇ ಹೇಳಿದಲ್ಲ, ನೀನು ಅಡುಗೆ ಮಾಡಿದ ದಿವಸ ಮನೇಲಿ ಉಪವಾಸವೇ. ಸರಿ, ಮೈದಾ ಹಿಟ್ಟಲ್ಲಿ ಇವಳಿಗೆ ಚಪಾತಿ ಮಾಡೋದು ಹೇಳ್ತಾಳೆ. ಹಾಂ, ಮೈದಾ ಹಿಟ್ಟು ತಗೊಳ್ಳೋದು, ಮತ್ತೆ ನೀರು ಅದಕ್ಕೆ ಹಾಕೋದು. ಅದು ಸ್ವಲ್ಪ ಸ್ಮೂತ್ ಆಗ್ತದೆ. ಹಾಂ, ಅದ್ರಲ್ಲಿ ಸ್ವಲ್ಪ ತೆಗೆದು ರೌಂಡ್ ಮಾಡಬೇಕು. ಮತ್ತು ಅದು ಮಾಡಕ್ಕೆ ಬರ್ತದಲ್ಲ, ಅದರಲ್ಲಿ ಇದು ಮಾಡಿ ಹಾಕ್ಬೇಕು, ಎಣ್ಣೆಲ್ಲ ಬೇಯಿಸೋಕ್ಕೆ. ಹಾಂ, ಆಯಿತು. ದ್ವಿತಿ ಸ್ಪೆಷಲ್ ಮೈದಾ ಚಪಾತಿ ರೆಡಿ. ಮತ್ತೆ ಅದಕ್ಕೆ ಸೈಡ್ ಡಿಶ್ ಎಂತ ಮಾಡ್ತೀಯಾ? ಬಾಜಿ ಹೇಗೆ ಮಾಡ್ತಿ? ಬಾಜಿ ಸಹ ಯಾವುದು ಮೆಣಸಿನಲ್ಲಿ ಮಾಡ್ತೀಯಾ ಹೇಗೆ? ಅದು ಗೊತ್ತಿಲ್ಲ. ತಿನ್ಬೋದಾ? ನೀನು ಅಡುಗೆ ಟ್ರೈ ಮಾಡಿದೆ ಇಲ್ಲಿ ತನಕ? ಇಲ್ವಾ? ಹಾಗೆ ನಿಂಗೆ ಗೊತ್ತಿಲ್ಲ. ಅಮ್ಮನಿಗೆ ಹೆಲ್ಪ್ ಮಾಡೋದಿಲ್ವಾ ಅಂತಲ್ಲ ಮನೇಲಿ ಏನು ಸಹ? ಅಡಿಗೆ ಬಿಡಲ್ಲ ಅಡಿಗೆ ಮಾಡೋಕ್ಕೆ. ನೀನು ಹೋದ್ರೆ ಬೇಡದೆ ಜಕ್ಕೆ ಮಾಡಿದರೆ ಮತ್ತೆ ಹೇಗೆ ಬಿಡ್ತಾರೆ ಹೇಳು? ನೋಡು, ಚಪಾತಿ ಹೇಗೆ ಮಾಡೋದು ಕೇಳಿದ್ರೆ ಮೈದಾ ಹಿಟ್ಟು ಹಾಕಿದರೆ ಆಯಿತು, ಚಪಾತಿ ಒಳಗೆ ರೆಡಿಯಾಗಿ ಆಯಿತು ಅಲ್ವಾ? ಸರಿ, ನಿಂದು ಫೇವ್ರೆಟ್ ಕಲರ್ ಯಾವುದು? ಬ್ಲೂವಾ? ಎಷ್ಟು ಡ್ರೆಸ್ ಉಂಟು ನಿನ್ನದು ಬ್ಲೂ ಕಲರ್? ತುಂಬ ಉಂಟು. ನಂದು ಸಹ ಆ್ಯಕ್ಚುಲಿ ಫೇವ್ರೆಟ್ ಬ್ಲೂವೇ, ಸೇಮ್ ಪಿಂಚ್. ಸರಿ, ಮತ್ತೆ ಫ್ಯಾಮಿಲಿಯವರೆಲ್ಲ ಟೂರಿಗೆ ಹೋಗಿದ್ದೀರಾ? ಎಲ್ಲೆಲ್ಲ ಹೋಗಿದ್ದೀರಾ? ಮುರುಡೇಶ್ವರ ಮತ್ತು ಮೈಸೂರು. ಮೈಸೂರು ಹೋಗಿದ್ರಾ? ದಸರಾಕ್ಕೆ ಹೋದದಾ? ಮತ್ತು ಅದಕ್ಕೂ ಮುಂಚೆ ಹೋಗಿದ್ರಿ? ಬೇರೆ ಅಷ್ಟೇ, 2 ಕಡೆ ಹೋಗಿದ್ರಿ. ಈ 2 ಪ್ಲೇಸಲ್ಲಿ ಯಾವ್ದು ನಿಮಗೆ ಪ್ಲೇಸ್ ತುಂಬ ಇಷ್ಟ ಆಯಿತು? ಮೈಸೂರಾ? ಎಷ್ಟು ದಿನ ಇದ್ರಿ ಮೈಸೂರಲ್ಲಿ? ಒಂದು ದಿವಸ ಹೋಗಿ ಬಂದದ್ದಾ? ಎಂತೆಲ್ಲ ನೋಡ್ಲಿಕ್ಕೆ ಆಯ್ತು ನನಗೆ ಪ್ಲೇಸ್? ಹೋದದ್ದು ಬಸ್ಸಲ್ಲಿ ಹೋದ್ರು, ಬಸ್ಸಲ್ಲಿ ಬಂದರು. ಆ ದಿವಸ ಮುಗೀತು ಟೂರ್, ಮೈಸೂರು ಟೂರ್. ಎಲ್ಲಿ ಹೋಗಿದ್ದಿ? ಮೈಸೂರಿಗೆ. ಹೋದದ್ದು ಒಂದು ದಿವಸ. ಎಂತ ನೋಡಿದ್ಯಾ ಒಂದು ದಿವಸದಲ್ಲಿ? ಮೈಸೂರು ಪ್ಯಾಲೇಸ್. ಹಾಂ, ಪ್ಯಾಲೇಸ್ ಒಂದು ನೋಡಿ ಬಂದದ್ದಾ? ಮತ್ತೆ ಸ್ಟೇ ಆಗಲಿಲ್ಲ ಅಲ್ಲಿ? ಹೇಗೆ ಹೋದದ್ದು? ಕಾರಲ್ಲಿ ಹೋದ್ರಾ ಮತ್ತೆ ಫ್ಲೈಟಲ್ಲಿ ಹೋದ್ರಾ ಮತ್ತೆ ಟೂರ್ ಬಸ್ಸಲ್ಲಿ? ಎಂತ ಸ್ಕೂಲದ್ದು ಟೂರಲ್ಲಿ ಹೋದದಾ? ಫ್ಯಾಮಿಲಿ ಟೂರ್ ಅಲ್ಲ? ಸ್ಕೂಲಲ್ಲಿ ಎಲ್ಲಿಗಾದರೂ ಟೂರಿಗೆ ಹೋಗಿದ್ರಾ? ಇಲ್ವಾ? ಬೇರೆ ಫ್ಯಾಮಿಲಿ ಜೊತೆ ಹೋದದ್ದು ಮುರುಡೇಶ್ವರ. ಮುರುಡೇಶ್ವರ ಗಮ್ಮತ್ತಾಗಿತ್ತಾ? ಮುರುಡೇಶ್ವರ ಹೇಗೆ ಹೋಗಿದ್ರಿ? ಟ್ರೈನಾ? ಬಸ್ಸೇ? ದ್ವಿತಿ ಜೊತೆ ಇನ್ನಷ್ಟು ಮಾತಾಡುವ, ಅದಕ್ಕೂ ಮುಂಚೆ ತಗೊಳ್ಳುವ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನೀನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ಯಾ? ಸಿಂಗಿಂಗಲ್ಲಿ. ಸಿಂಗಿಂಗ್ ಕಾಂಪಿಟೇಷನ್ಗೆ ಎಲ್ಲಿಗಾದ್ರೂ ಹೋಗಿದ್ಯಾ? ಎಲ್ಲಿ ಹೋಗಿದ್ಯಾ? LIC ಮತ್ತು ಸರಿಗಮಪ ಆಡಿಷನ್ಗೆ ಹೋಗಿದ್ದೆ. ಆಡಿಷನ್ಗೆ ಹೋಗಿದ್ಯಾ? ಯಾವಾಗ ಆಡಿಷನ್ ಆಗಿತ್ತು? ಅದು ಸಂಡೇ. ಆಲ್ ದ ಬೆಸ್ಟ್ ಆಯಿತಾ? ಸೆಲೆಕ್ಷನ್ ಆಗು. ಉಡುಪಿಯದ್ದು ಒಂದು ಹುಡುಗಿ ಸೆಲೆಕ್ಷನ್ ಆದ್ಲು ಅಂತೇಳಿ ಬರ್ತದಲ್ವ? ಮತ್ತು ನಮಗೆ ಸಹ ಹೇಳ್ಬೋದು, ಅರಳುವ ಮಗು ಕಾರ್ಯಕ್ರಮಕ್ಕೆ ಬಂದಿದ್ಲು ದ್ವಿತಿ ಅಂತ ಹೇಳ್ಕೊಂಡು. ಯಾವ ಸಾಂಗ್ ಹೇಳಿದೆ ಅಲ್ಲಿ ಹೋದಾಗ? ಪೇಟ್ರಿಯಾಟಿಕ್ ಸಾಂಗ್ ಹೇಳಿ. ಅಲ್ಲಿ ಎಂತ ಥೀಮ್ ಇತ್ತಾ? ಇದೇ ಥೀಮ್ ಇತ್ತಾ? ಅಂದರೆ ಪೇಟ್ರಿಯಾಟಿಕ್ ಸಾಂಗ್ ಹೇಳಬೇಕು, ಜನಪದ ಗೀತೆ ಹೇಳಬೇಕು, ಹಾಗೆ ಅಂತ ಇರಲಿಲ್ಲ? ಯಾವುದು ಸಹ ಸಾಂಗ್ ಹೇಳ್ಬೋದಿತ್ತಾ? ನೀನು ಪೇಟ್ರಿಯಾಟಿಕ್ ಸೆಲೆಕ್ಷನ್ ಮಾಡಿದ್ದಿ. ಮತ್ತು ಬೇರೆ ಯಾವುದರಲ್ಲಿ ಅದರ್ ಆ್ಯಕ್ಟಿವಿಟೀಸಲ್ಲಿದೆಯಾ? ಬೇರೆ ಡ್ಯಾನ್ಸಲ್ಲಿದೆಯಾ? ಕ್ಲಾಸಿಗೆ ಹೋಗಲ್ಲ, ಮನೆಯಲ್ಲಿ ಜಸ್ಟ್ ಯೂಟ್ಯೂಬ್ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತೀಯಾ? ಯಾವುದೆಲ್ಲ ಡ್ಯಾನ್ಸ್ ಕಲ್ತಿದ್ಯಾ ಯೂಟ್ಯೂಬ್ ನೋಡಿಕೊಂಡು? ಕೆಲವು ಮಾಡಿದೆ. ಅದೇ ಕೆಲವು ಅಂದರೆ ಯಾವುದೆಲ್ಲ ಅಂತ ಹೇಳ್ಕೊಂಡು? ನೆನಪಿಲ್ಲ. ಡ್ಯಾನ್ಸ್ ಮಾಡಿ ನೀನಲ್ವಾ? ಯಾವುದೋ ಒಂದು ಸಾಂಗ್ ಚೆಂದ ಇರ್ತದೆ, ಅದಕ್ಕೆ ತೆಗೆದು ಡ್ಯಾನ್ಸ್ ಮಾಡೋದಾ? ಮನೇಲಿ ಯಾರು ಬೈಯೋದಿಲ್ವಾ ಹಾಗೆ ಡ್ಯಾನ್ಸ್ ಮಾಡ್ತಿದ್ರೆ? ಮನೇಲಿ ನೀನು ಒಬ್ಬಳೇ ಇರ್ತೀಯಾ? ಈಗ ರಜೆ ಅಲ್ಲ ನಿಮಗೆ, ನವರಾತ್ರಿ. ಎಲ್ಲಿಗೆ ಹೋಗಿದ್ಯಾ? ಅಮ್ಮ ಅಜ್ಜಿ ಮನೆಗೆ ಮತ್ತು ಆಂಟಿ ಮನೆಗೆ ಹೋಗಿದ್ಯಾ? ಟೆಂಪಲ್ಗೆಲ್ಲ ಹೋಗಲಿಲ್ಲ ನವರಾತ್ರಿಗೆ? ಹೋಗಿದ್ದೆ. ಯಾವುದೆಲ್ಲ ಟೆಂಪಲ್ ಹೋಗಿದ್ಯಾ? ಅಂಬಲ್ಪಾಡಿ ಟೆಂಪಲ್ ಮತ್ತು ಕುದ್ರೋಳಿ ಹೋಗಿದ್ರಾ? ಯಾವುದು ವಿಸರ್ಜನೆ ದಿವಸ ಹೋಗಿದ್ರಾ ಅಲ್ಲ ಅದಕ್ಕೂ ಮುಂಚೆ ಹೋಗಿದ್ರಾ? ಅಂದರೆ
ವಿಸರ್ಜಿಸ್ತಾರಲ್ಲ, ಲೈಕ್ ಲಾಸ್ಟ್ ಡೇಗೆ ಹೋಗಿದ್ರಾ ಅದಕ್ಕಿಂತ ಮುಂಚೆ ಹೋಗಿದ್ರಾ? ಅದಕ್ಕಿಂತ ಮುಂಚೆ ಹೋಗಿದ್ರಾ? ಎಂಥದ್ದು ತಗೊಂಡಿದ್ಯಾ ಅಲ್ಲಿ, ಪರ್ಚೇಸ್ ಮಾಡಿದ್ಯಾ? ಏನೆಲ್ಲ ಪರ್ಚೇಸ್ ಮಾಡಿದ್ಯಾ? ಬಾರ್ಬಿ ಸೆಟ್. ಡಾಲ್ ಸೆಟ್ ಪರ್ಚೇಸ್ ಮಾಡಿದ್ದು. 2 ಕಡೆ ಒಂದೇ ಪರ್ಚೇಸ್ ಮಾಡಿದ್ಯಾ? ಮತ್ತೆ ಅಂಬಲ್ಪಾಡಿಯಲ್ಲಿ ಹೇರ್ ಬ್ಯಾಂಡ್ ಅಂತ. ಹೇರ್ ಬ್ಯಾಂಡಾ? ಈಗ ನಿನ್ನ ಹಾಬೀಸ್ ಎಲ್ಲ ಏನು? ಹಾಬಿ ಸಿಂಗಿಂಗ್, ಡ್ಯಾನ್ಸಿಂಗ್. ಅದೇ 2 ಹಾಬೀಸು. ಸರಿ, ಈಗ ನಿನ್ನ ಕೂದಲು ಇಷ್ಟು ಉದ್ದ ಉಂಟಲ್ಲ, ಅದರ ರಹಸ್ಯ ಏನಾದರೂ ಉಂಟಾ? ಎಂಥ ರಹಸ್ಯ ಇಲ್ಲ, ಹಾಗೆ ಕೂದಲು ಉದ್ದ ಬಂತ? ಯಾರು ಮೇಂಟೈನ್ ಮಾಡೋದು? ಅಮ್ಮವ? ಅಮ್ಮವೇ ಸ್ನಾನ ಮಾಡಿಸೋದು ತಲೆಗೆಲ್ಲ? ತಲೆಗೆ ಅಮ್ಮ. ಮತ್ತೆ ಆಲ್ ಮೆಸೇಜ್ ಎಲ್ಲ ಏನು ಮಾಡೋದಿಲ್ಲ? ಮೆಸೇಜ್ ಏನಿಲ್ಲ, ಹಾಗೆ ಕೂದಲು ಉದ್ದ ಬರ್ತದೆ. ಅಮ್ಮನ ಕೂದಲು ಉದ್ದ ಉಂಟಾ? ಹೌದಾ? ಮತ್ತೆ ಈಗ ಅಜ್ಜಿ ಮನೆಗೆ ಹೋಗಿಲ್ಲ? ಹೋಗಿದ್ದೆ. ಅಜ್ಜಿ ಮನೆಗೆ ಹೋದಾಗ ಏನೆಲ್ಲ ಸ್ಪೆಷಲ್ ಮಾಡಿ ಕೊಟ್ಟಿದ್ರು ಅಜ್ಜಿ? ಈ ಕೋಳಿ ಕೋಳಿ ಮಾಡಿ ಕೊಟ್ಟಿರುವ ಅಷ್ಟೇ. ನಿಮಗೆ ಕೋಳಿಯಲ್ಲಿ ಎಂತ ಸ್ಪೆಷಲ್ ಇಷ್ಟ ಆಗೋದು? ಅದು ಗಸಿ ಇಷ್ಟವಾ? ಮನೇಲಿ ಅಮ್ಮ ಮಾಡೋದ್ರಲ್ಲಿ ಯಾವ್ದು ನಿಮಗೆ ಇಷ್ಟ? ಎಲ್ಲ ಇಷ್ಟ. ಎಲ್ಲ ಸಹ ಇಷ್ಟ. ಅಮ್ಮ ಸಹ ಗಸಿ ಮಾಡ್ತಾರಾ ಕೋಳಿ? ಅದು ಎಷ್ಟು ಊಟ ಮಾಡ್ತೀಯ ಒಂದು ಮನೆಯಲ್ಲಿ? ಒಂದು ಬಟ್ಟಲು ಊಟ ಮಾಡ್ತೀಯಾ? ಮತ್ತು ಅರ್ಧ ಬಟ್ಟಲ? ಸ್ವಲ್ಪ ಊಟ ಮಾಡಿ. ಡಯಟಲ್ಲಿ ಇದೆಯಾ ಹೇಗೆ? ಸ್ಕೂಲಲ್ಲಿ ಎಂತ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ಲಿಕ್ಕೆ ಉಂಟಾ? ಎಂಥದ್ದು ತಗೊಂಡು ಹೋಗ್ತೀಯ ಟಿಫಿನ್ಗೆ? ಗಂಜಿ ಮತ್ತು ಪೊಟ್ಯಾಟೊ ಕಸಿ ಆ ಥರ ಮಾಡ್ತಾರೆ ಅಮ್ಮ. ಅಂದರೆ 11 ಗಂಟೆಗೆ ಬ್ರೇಕ್ ಉಂಟಲ್ಲ, ಅಲ್ಲಿ ಏನು ತಿನ್ನಲಿಕ್ಕೆ ಇರ್ತದೆ? ಹಾಗೇನು ತಿನ್ನಲಿಕ್ಕಿಲ್ವಾ? ನಿಮಗೆ ಬ್ರೇಕ್ ಎಷ್ಟು ಗಂಟೆ ಇರ್ತದೆ? 10 ಮಿನಿಟ್ಸಾ 15 ಮಿನಿಟ್ಸಾ? 10 ಮಿನಿಟ್ಸ್. ಅದರಲ್ಲಿ ಎಂತೆಲ್ಲ ಮಾಡ್ತೀನಿ ನೀನು? ನಾನು ವಾಶ್ರೂಮ್ಗೆ ಹೋಗಿ ಬರ್ತೇನೆ, ನೀರು ಕುಡಿತೇನೆ, ಮತ್ತು ಕೂತ್ಕೊಳ್ತೇನೆ. ಟೆಸ್ಟ್ ಇದ್ದರೆ ಅದು ಓದ್ತೇನೆ, ಇಲ್ಲಾಂದರೆ ಮಾತಾಡ್ತೇನೆ ಅಷ್ಟೇ. ಬೇರೆ ತಂಟೆ ಮಾಡ್ತೀಯಾ ಅಂತ ಸ್ಕೂಲಲ್ಲಿ? ತಂಟೆ ಮಾಡೋದಿಲ್ಲ ನೀವು? ನಿಮ್ಮ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋದು ಮುಗೀತು. ಸರಿ, ಈಗ ನಿಮಗೆ ಯಾವುದಾದ್ರೂ ಟೀಚರನ್ನು ಇಮಿಟೇಟ್ ಮಾಡಲಿಕ್ಕೆ ಆಗ್ತಾ? ಯಾವುದಾದ್ರೂ ನಿನ್ನ ಫೇವ್ರೆಟ್ ಟೀಚರ್? ಯಾರು ಇಲ್ವಾ? ಎಲ್ಲ ಟೀಚರು ಎಲ್ಲರೂ ಸಹ ಒಂದೇ ಥರ ಪಾಠ ಮಾಡ್ತಾರೆ? ಇಲ್ಲ, ಕೆಲವರಿಗೆ ಫೇವ್ರೇಟ್ ಅಂತ ಇರ್ತಾರಪ್ಪ. ಹಾಗೆ ಡೋರಾ ಟೀಚರ್ ಮತ್ತು ಕಾತ್ಯಾಯನ್ ಟೀಚರ್. ಅವ್ರು ನಿನ್ನ ಫೇವ್ರೇಟಾ? ವೀಣಾ ಟೀಚರ್. ಇನ್ನು ಸ್ವಲ್ಪ ಬಿಟ್ಟರೆ ಎಲ್ಲ ಟೀಚರ್ ಹೆಸರು ಬರ್ತದ ಅಂತ ಅಲ್ಲಿ ಅಲ್ವಾ? ಸರಿ, ಶಾಪಿಂಗ್ ಎಲ್ಲ ಹೋಗ್ತೀರಾ? ಹಾಂ. ಎಲ್ಲಿಗೆಲ್ಲ ಹೋಗಿದ್ದೀವಿ ಶಾಪಿಂಗ್ಗೆ? ಗಿರ್ಜಾ ಸಿಲ್ಕ್, ಜಯಲಕ್ಷ್ಮಿ. ಮತ್ತು ಶಾಪಿಂಗ್ ಹೋಗ್ಲಿಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕು ಶಾಪಿಂಗ್ ಮಾಡಲಿಕ್ಕೆ? ಪಕ್ಕ ಪರ್ಚೇಸ್ ಆಗ್ತದಾ ಅಥವಾ ಪಕ್ಕ. ಯಾವುದು ನಿಂದು ಫೇವ್ರೇಟ್ ಡ್ರೆಸ್? ಜೀನ್ಸ್ ಇಷ್ಟವಾ? ಸಲ್ವಾರಲ್ಲಿ ಇಷ್ಟ ಅಲ್ವಾ? ಸಾರಿ ಟ್ರೈ ಮಾಡಿದ್ಯಾ? ಯಾವಾಗ ಸಾರಿ ಉಟ್ಟಿದ್ಯಾ? ಮನೆಯಲ್ಲೇ ಸ್ಕೂಲಿಗೆ ಉಟ್ಕೊಂಡು ಹೋಗ್ಲಿಕ್ಕಿಲ್ಲ? ಸ್ಕೂಲಲ್ಲಿ ನಿಮ್ಮದು ಇದೆಲ್ಲ ಇರೋದಿಲ್ವಾ? ಅಂದರೆ ಸ್ಕೂಲ್ ಡೇ ಎಲ್ಲ ಇರ್ತದಲ್ಲ, ಆವಾಗ ಡ್ಯಾನ್ಸ್ ಎಲ್ಲ ಇರೋದಿಲ್ವಾ? ಇರ್ತದೆ. ನೀನು ಡ್ಯಾನ್ಸಿಗೆ ಪಾರ್ಟಿಸಿಪೇಟ್ ಮಾಡಿ? ಪ್ರತಿಭಾ ಕಾರಂಜಿಯಲ್ಲಿ ಇರೋದಿಲ್ವಾ ನಿನಗೆ? ಇರ್ತದೆ. ನೀ ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿ? ನಾನು ಈ ಸತಿ ಹೋಗಿಲ್ಲ. ಏನು? ಈ ಸತಿ ನಾನು ಹೋಗಿಲ್ಲ. 4th 5th ಎಲ್ಲ ಹೋಗಿದ್ದೆ. ಯಾವುದಕ್ಕೆಲ್ಲ ಹೋಗಿದ್ದಿ? ಕನ್ನಡ ಕಂಠಪಾಠ, ಇಂಗ್ಲೀಷ್ ಕಂಠ. ಸಿಕ್ಕಿತ್ತ ಪ್ರೈಸ್? ಹಾಂ. ಫಸ್ಟಾ? ಸೆಕೆಂಡ್. ಪರವಾಗಿಲ್ಲ, ಅಷ್ಟು ಪ್ರೈಸ್ ಸಿಕ್ಕಿತ್ತಲ್ಲ, ಅದೇ ಇಂಪಾರ್ಟೆಂಟ್. ಸರಿ, ಈಗ ನಿಮ್ಮ ಕ್ಲಾಸಲ್ಲಿ ಯಾರು ಟಾಪರ್? ದೀಪ್ನಾ. ತಾವೆಷ್ಟು ಪ್ಲೇಸಲ್ಲಿ ಇದ್ದೀರೋ? ನಿಮಗೆ ಪ್ಲೇಸೇ ಇಲ್ವಾ? ಮಿಡ್ಲಲ್ಲಿದೆಯಾ? ಯಾಕೆ ಮಿಡ್ಲಲ್ಲಿದೆಯಾ? ಯಾವಾಗ ಟಾಪಿಗೆ ಬರಲಿಕ್ಕೆ? ಓದ್ತಿಲ್ವೇ? ನಮ್ಮ ಮನೆಯಲ್ಲಿ ಖಾಲಿ ಮಾತನಾಡೋದು, ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಇದೇ ಆದರೆ ಮತ್ತೆ ಯಾವಾಗ ಟಾಪರ್ ಆಗೋದು? ಟ್ರೈ ಮಾಡ್ತಿದ್ಯಾ ಟಾಪರ್ ಆಗಲಿಕ್ಕೆ? ಯಾವ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬರೋದು ನಿಮಗೆ? ಮ್ಯಾಥ್ಸ್ ಟಫಾ? ಅಮ್ಮನ ಹತ್ರ ಹೇಳಬೇಕಿತ್ತು ಮ್ಯಾಥ್ಸಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ. ಮ್ಯಾಥ್ಸ್ ಮ್ಯಾಮಿಗೆ ಜೋರಿದ್ದಾರಾ? ಪಾಪ ಇರ್ಲಿಕ್ಕೆ ಹೋಗಿ ನಿಂಗೆ ಟಫ್ ಆಗೋದಾ ಅಂತ? ಜೋರಿದ್ರೆ ಕರೆಕ್ಟ್ ಓದ್ತಿದ್ದಿರ್ಬೇಕು ಅಲ್ವಾ? ಹೋಟೆಲ್ಗೆಲ್ಲ ಹೋಗ್ತೀರಾ? ಹಾಂ. ಯಾವ ಹೋಟೆಲ್ಗೆಲ್ಲ ಹೋಗಿದ್ದೀರಾ? ಅಕ್ಷತಾ ಹೋಟೆಲ್, ಮತ್ತು ಅದು ಅಂಬಲ್ಪಾಡಿಯಲ್ಲಿ ಒಂದು ಉಂಟು. ಸರಿ, ಈಗ ನೀವು ಹೋಟೆಲ್ಗೆ ಹೋದಾಗ ಯಾವುದು ಫುಡ್ ಜಾಸ್ತಿ ಆರ್ಡರ್ ಮಾಡ್ತೀಯಾ? ಪಲಾವ್ ಮತ್ತು ಪೂರಿ. ಮನೇಲಿ ಸಹ ಪಲಾವ್, ಹೋಟೆಲ್ಗೆ ಹೋದ್ರೂ ಸಹ ಪಲಾವೆಯಾ? ನಿಮಗೆ ಪಲಾವ್ ಇಷ್ಟ ಅಲ್ಲ? ಮನೇಲಿ ಸಹ ಪಲಾವ್ ಮಾಡ್ತಾರಂತ ಹೇಳಿದೆಯಲ್ಲ?
ಪೂರಿ ಎಷ್ಟು ತಿಂತೀಯಾ? 2 ಪಲಾವ್ ಒಮ್ಮೆ ಆರ್ಡ್ರ್ ಮಾಡಿ ಒಮ್ಮೆಗೆ 1 ಪ್ಲೇಟ್ ತಿಂತೀಯ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಸರಿ, ಈಗ ಸಿಂಗಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗಿದೆಯಲ್ಲ, ಹಾಂ. ಯಾವುದು ನಿಂದು ಫೇವ್ರೆಟ್ ಸಾಂಗ್? ಗುಡಿಯಲ್ಲಿರುವ ಶಿಲೆಗಳೇ. ಇವಾಗ ಹಾಡ್ತೀಯಾ? ಹಾಂ. ಸರಿ, ಹಾಡು. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಅವರ ನಗು ಪಾಠವಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಏಸು ಬುದ್ಧ ಎಲ್ಲ ದೇವರೇ, ರಿತಾ ಸಿತಾ ಲೈಲಾ ಪಪಿ ಅವನ ಮಕ್ಕಳೇ. ರಾಮ್ ರಹೀಂ ಏಸು ಬುದ್ಧ ಎಲ್ಲ ದೇವರೇ, ರಿತಾ ಸಿತಾ ಲೈಲಾ ಪಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನದೇ ಕಲೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಂತೆ. ಸರಿ, ಇದು ಯಾವ ಮೂವಿದು ಸಾಂಗ್ ಹೇಳು? ಅಮ್ಮ ಹೇಳಿಕೊಟ್ರಾ? ಇದೇ ನಿಮಗೆ ಫೇವ್ರೆಟ್ ಸಾಂಗಾ? ಒಳ್ಳೆ ಹಾಡಿದಿ. ಥ್ಯಾಂಕ್ ಯು. ಯಾ ವೆಲ್ಕಮ್. ಈಗ ಆಡಿಷನ್ಗೆ ಹೋಗಿದೆಯಲ್ಲ, ಆಡಿಷನಲ್ಲಿ ಸೆಲೆಕ್ಷನ್ ಆಗು. ಆಲ್ ದ ಬೆಸ್ಟ್. ನಿನ್ನ ಫೇವ್ರೆಟ್ ಸಿಂಗರ್ ಯಾರು? ಸಿಂಗರ್ ಅಮ್ಮ ಕಲಿಸಿದ್ರು. ನಿನ್ನ ಫೇವ್ರೆಟ್ ಸಿಂಗರ್ ನಿಂಗೆ ಈಗ ಸಾಂಗ್ ಯಾರ್ದಾದ್ರು ಕೇಳಿರ್ತೀವಿ, ಲೈಕ್ ಶ್ರೇಯಾ ಘೋಷಾಲ್ ಇರ್ಬೋದು, ಸುನಿಧಿ ಚೌಹಾನ್ ಇರ್ಬೋದು. ನಾನು ಸಿಂಗಿಂಗ್ ನೋಡಲ್ಲ, ಅಮ್ಮ ಕಲಿಸಿದ್ರು. ಸಿಂಗಿಂಗ್ ನೋಡೋದಲ್ಲ, ಕೇಳೋದು. ನಿಂಗೆ ಅಮ್ಮನೇ ಫೇವ್ರೆಟ್ ಸಿಂಗರಾ? ಸರಿ, ಮೂವೀಸ್ಗೆಲ್ಲ ಹೋಗಿದ್ಯಾ? ಹಾಂ. ಯಾವ ಮೂವಿಗೆ ಹೋಗಿದ್ಯಾ? ಗಿರ್ಗಿಟ್ ಹೋಗಿದ್ಯಾ? ಯಾರದ್ರದ್ದು ಹೀರೋ? ರೂಪೇಶ್ ಶೆಟ್ಟಿ. ನನಗೆ ಅವನು ಇಷ್ಟವಾ? ಇಲ್ವಾ? ನಂದು ಫೇವ್ರೇಟ. ಈಗ ಬಿಗ್ ಬಾಸಿಗೆ ಹೋಗಿದೆ, ನಾನು ಬಿಗ್ ಬಾಸ್ ನೋಡ್ತೀಯಾ? ಇಲ್ವಾ? ಗಿರ್ಗಿಟ್ ಮೂವಿ ಮಾತ್ರ ಓದೋದು, ರೀಸೆಂಟಲ್ಲಿ ಯಾವುದು ಹೋಗಲಿಲ್ಲ. ಯಾರ ಜೊತೆ ಹೋಗಿದ್ಯಾ ಮೂವಿಗೆ? ಅಪ್ಪ ಮತ್ತು ಅಮ್ಮನ ಜೊತೆ. ಎಲ್ಲಿ ಹೋದದ್ದು ಮೂವಿ ನೋಡಲಿಕ್ಕೆ? ಅದು ಉಡುಪಿ. ಕನ್ನಡ ಮೂವಿ ಯಾವುದಕ್ಕೆ ಹೋಗಲಿಲ್ವಾ? ಕನ್ನಡ ಮೂವಿ ಹೋಗಿಲ್ಲ, ಮೊಬೈಲಲ್ಲಿ ನೋಡಿ. ಹೌದಾ? ನಿಂದು ಫೇವ್ರೆಟ್ ಮೂವಿ ಯಾವುದು? ಗಿರ್ಗಿಟೇ ಫೇವ್ರೇಟಾ? ಸರಿ, ಫೇವ್ರೆಟ್ ಹೀರೋ? ಪುನೀತ್ ರಾಜ್ಕುಮಾರ್. ಹೀರೋಯಿನ್ ರಚಿತಾ ರಾಮ್. ಸರಿ, ರಚಿತಾ ರಾಮದ್ದು ಯಾವುದಾದ್ರೂ ಫೇವ್ರೆಟ್ ಸಾಂಗ್ಸ್ ಉಂಟಾ? ಕೇಳಿಲ್ವಾ ಸಾಂಗ್ಸ್? ಈಗ ರೀಸೆಂಟ್ ಬಂದದ್ದು ಯಾವ ಸಾಂಗ್ಸ್ ಕೇಳಿಲ್ಲ ನೀವು? ಮಲ್ಮ ಬಿತ್ತ ಅದು ಕೇಳಿದ್ಯಾ? ಅದಕ್ಕೆ ಸ್ಟೆಪ್ಸ್ ಹಾಕಿದ್ಯಾ? ಅದು ನಿಮಗೆ ಸಾಂಗ್ಸ್ ಇಷ್ಟ ಆಯಿತಾ? ಡ್ಯಾನ್ಸ್ ಎಲ್ಲ ಮಾಡ್ತೀಯಲ್ಲ, ವೀಡಿಯೋ ಮಾಡ್ತೀಯಾ ಅಥವಾ ಹೀಗೆ ಸುಮ್ಮನೆ? ಅದೇ, ನೀನು ವೀಡಿಯೋ ಮಾಡೋದಲ್ಲೇ ಏನಿಲ್ಲ, ಕನ್ನಡ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತೀಯ ಅಷ್ಟೇ, ಮುಗ್ದೋಯ್ತು ಆವತ್ತಿದ್ದು. ಮನೆಯಲ್ಲಿ ಬೇರೆ ಏನು ಮಾಡ್ತೀಯಾ? ಮನೆಯಲ್ಲಿ ಡ್ಯಾನ್ಸ್ ಮತ್ತು ಸಿಂಗಿಂಗ್ ಅಷ್ಟೇ. ಮತ್ತು ಕ್ರಾಫ್ಟ್ ಎಲ್ಲ ಏನಿಲ್ಲ? ಕ್ರಾಫ್ಟ್, ಡ್ರಾಯಿಂಗ್ ಅದರಲ್ಲಿ ಇಂಟ್ರೆಸ್ಟ್ ಉಂಟಾ? ಡ್ರಾಯಿಂಗಲ್ಲೆಲ್ಲ? ಹಾಂ. ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೀಯಾ? ಇಲ್ಲ. ಇದು ಸ್ಕೂಲಲ್ಲಿ ಉಂಟಲ್ಲ ಅಷ್ಟೇ? ಅಲ್ಲಿ ಸ್ಕೂಲಲ್ಲಿಲ್ಲ. ಡ್ರಾಯಿಂಗ್ ಕ್ಲಾಸ್ ಇಲ್ವಾ ನಿಮಗೆ ಅಲ್ಲಿ? ಮತ್ತೆ ಸ್ಕೂಲಲ್ಲಿ ಎಕ್ಸ್ಟ್ರಾ ಏನುಂಟು? ಯೋಗ ಮಾತ್ರವಾ? ಕರಾಟೆ. ಮತ್ತೆ ಕರಾಟೆ ಕ್ಲಾಸಿಗೆ ಕರಾಟೆ ಉಂಟಾ? ಹಾಂ. ಯಾವ ದಿವಸ ಅದು? ಅದು ಫ್ರೈಡೆಯಾ? ಎಷ್ಟು ಗಂಟೆ ಇರ್ತದೆ? 1 ಪೀರಿಯಡ್ ಲಾಸ್ಟ್. ಯಾರು ಬರ್ತಾರೆ ಕರಾಟೆ ಹೇಳಿಕೊಡ್ಲಿಕ್ಕೆ? ಕರಾಟೆ ಸರ್ ಇದ್ದಾರೆ. ನಿಮ್ಮ ಸ್ಕೂಲಲ್ಲೇ ಇದ್ದಾರಲ್ಲ ಔಟ್ಸೈಡಿಂದ ಬರ್ತಾರಾ? ಔಟ್ಸೈಡಿಂದ ಬರ್ತಾರಾ? ಸರಿ, ಈಗ ದೊಡ್ಡಳದ ಮೇಲೆ ಏನಾಗಬೇಕಂತಿದ್ಯಾ? ಸಿಂಗರ್. ಯಾವ ಥರ ಸಿಂಗರ್? ಲೈಕ್ ಜಾನಪದ ಗೀತೆ ಹಾಡುವವರು ಇರ್ಬೋದು, ಅಲ್ಲ ಪಾಪ್ ಸ್ಟಾರ್? ಎಲ್ಲ ಸಹ
ಎಲ್ಲ ಸಾಂಗ್ ಹಾಡಲಿಕ್ಕೆ ಬರ್ತದೆ ನಿಮಗೆ. ಈಗ ಬೇರೆ ಸಾಂಗ್ ಹಾಡು ಅಂತ ಹೇಳಿದ್ರೆ ಹಾಡ್ತೀಯಾ? ಯಾವ ಸಾಂಗ್ ಹಾಡ್ತೀಯ ಬೇರೆ ಸಾಂಗ್ ಅಂತ ಹೇಳಿದ್ರೆ? ಜಾನಪದ ಗೀತೆ. ನಿಮಗೆ ಮೂವಿ ಸಾಂಗ್ಸ್ ಎಲ್ಲ ಯಾವ್ದು ಇಷ್ಟ ಇಲ್ವಾ? ಮತ್ತು ಅದು ಅಪ್ಪ ಇಲ್ಲ ವಿಪ್ಪ ಅದು ಇಷ್ಟವಾ? ಅದು ಮೂವಿ ನೋಡಿದ್ಯಾ? ಮಾಡಿಲ್ಲ. ಅದು ಸಾಂಗ್ ಮಾತ್ರ ನೋಡಿದ್ದೆ. ಸಾಂಗ್ ಕೆಲವು ಕನ್ಫ್ಯೂಸ್ ಆಗ್ತದೆ ಮಿಡ್ಲಿಯಲ್ಲಿಯಾ? ಈಗ ನಿಮಗೆ ಸ್ಕೂಲಲ್ಲಿ ಸಪೋಸ್ ಈಗ ನೀನು ಟಾಪರ್ ಆದಿ ಅಂತ ಅನ್ಕೋ, ಸೊ ಹೇಗೆ ಸೆಲೆಬ್ರೇಷನ್ ಮಾಡ್ತೀಯಾ? ಅಪ್ಪ ಮನೆಗೆ ಬಂದು ಹೇಳ್ತೀವಿ. ಆಯ್ತಾ? ಅಷ್ಟೇ ನಿನ್ನ ಸೆಲೆಬ್ರೇಷನ್ ಅಷ್ಟೇ. ನಿಮಗೆ ಖುಷಿ ಆಗೋದಿಲ್ಲ, ಓ ನಾನು ಮಿಡ್ಲಲ್ಲಿ ಇದ್ದೆ, ನಾನೊಂದು ಟಾಪರ್ ಆದೆ, ಎಕ್ಸೈಟ್ಮೆಂಟ್ ಎಲ್ಲ ಏನಿಲ್ಲ ನಿಮಗೆ? ಏನೋ ಒಂದು ಇರಲಿ ಬಿಡು, ನಾನೊಂದು ಟಾಪರ್ ಆದೆ, ಮುಗ್ದೋಯ್ತು, ಇವತ್ತಿನ ಕೆಲಸ ಮುಗೀತು ಅಂತ ಹೇಳ್ಕೊಂಡು ಆಯಿತು ಇಲ್ವಾ? ಮತ್ತು ನಿನಗೆ ಈಗ ಸರಿ ಯಾರು ಅಮ್ಮ ಈಗ ಜೋರು ಮಾಡಿದರು ಅಂತ ಅನ್ಕೋ, ಸೊ ನಿಮಗೆ ತುಂಬ ಬೇಜಾರಾಗಿದೆ, ಸೊ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀಯಾ? ಅಪ್ಪನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದರೆ ಆಯಿತಾ? ಅಪ್ಪ ಏನು ಮಾಡ್ತಾರೆ ಆಗ? ಅಪ್ಪ ಆ ಥರ ಮಾಡಬೇಡ ಅಂತ ಹೇಳ್ತಾರೆ. ಯಾರಿಗೆ? ಅಮ್ಮನಿಗೆ ಹೇಳ್ತಾರಾ? ಆಗ ನಿಮಗೆ ಖುಷಿ ಆಗ್ತದೆ? ಇಲ್ಲ. ಮತ್ತು ಬೇಜಾರಾಗ್ತದೆ, ಶಾನಾ ಕಂಪ್ಲೇಂಟ್ ಮಾಡಬಾರ್ದಿತ್ತು ಅಂತ? ಇಲ್ಲಿ ತನಕ ಮಾಡಿದ್ಯಾ ಹಾಗೆ ಕಂಪ್ಲೇಂಟ್? ಮಾಡಿಲ್ಲ. ಮಾಡಿಲ್ವಾ? ಅಮ್ಮನ ಬಗ್ಗೆ ಅಪ್ಪನಿಗೆ ಕಂಪ್ಲೇಂಟ್ ಮಾಡಿದ್ದು ಎಲ್ಲಿ ಸಹ ಇಲ್ಲ. ಹಾಗೆ ಓಕೆ ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ತುಂಬ ಖುಷಿ ಆಯಿತು ನಿನ್ನ ಜೊತೆ ಮಾತಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾ ವೆಲ್ಕಮ್. ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.